ಈ ಸೃಷ್ಟಿಗೆ ಕಾರಣೀಕರ್ತರು ಯಾರು ಎನ್ನುವ ಹಾಗೆ ನಾವೊಮ್ಮೆ ಆ ಕಡೆ ಈ ಕಡೆ ನೋಡಿದಾಗ ನಮ್ಮ ಕಣ್ಣಿಗೆ ಗೋಚರಿಸಿದ್ದು ನೀನೆ. ಆದ್ದರಿಂದ ನನಗೆ ನೀವೇ ಎನ್ನುವ ಅಂತಹ ತೀರ್ಮಾನವನ್ನು ಮಾಡಿದ್ದೇವೆ. ನಮ್ಮ ಸೃಷ್ಟಿ ಯಾಕಾಯಿತು, ನಮ್ಮಿಂದ ಏನಾಗಬೇಕು, ನಿರ್ಮಾತೃವಿನ ಸತ್ಯವೂ ಸಂಕಲ್ಪ ಅದೆಲ್ಲವೂ ಸತ್ಯವಾಗಬೇಕು ಅಂತಾದ್ರೆ ನಮ್ಮಿಂದ ಏನನ್ನು ಬಯಸಿದ್ದಿ ಹೇಳು ತಂದೆಯೇ. ವಿದ್ಯೆಗಳ ಧೈರ್ಯ ಶೌರ್ಯಗಳ ನಿಮ್ಮನ್ನು ಕಂಡಾಗ ನಮ್ಮ ಸೃಷ್ಟಿಕರ್ತ ನೀವೇ ಆಗಿರಬಹುದು ಎಂಬುದಾಗಿ ನಾವೇ ತೀರ್ಮಾನಿಸಿಕೊಂಡಿದ್ದೇವೆ. ಯಾಕೆ ನಮ್ಮ ಹುಟ್ಟು ಪಡೆಯಲಿ ಕ್ಷಣದಲ್ಲಿಯೇ ಕಣ್ಣ ಮುಂದಿರುವ ನನ್ನನ್ನು ತಿಳಿದೇ ನೀವು ಅಣ್ಣ ಅಂತ ಸಂಬೋಧಿಸಿದಿರಿ. ಮಕ್ಕಳೇ, ಅಪ್ಪ ಸುಧರ್ಮ ಸಿಂಹಾಸನವನ್ನಡರಿ ಕೂತಾಗ ಯಾವ ಭುಜಗಳು ಸ್ಫುರಿಸುವುದಕ್ಕಾರಂಭವಾಯಿತು. ಆದದ್ದರಿಂದಲೇ ಬಲದ ಕೈಯನ್ನು ತೆಗೆದು ಎಡಭುಜದ ಮೇಲೆ ಬಡಿದೆ, ಎಡದ ಕೈಯನ್ನು ತೆಗೆದು ಬಲಭುಜದ ಮೇಲೆ ಬಡಿದೆ. ಒಂದೊಂದು ಭುಜದಿಂದ ನೀವಿಬ್ಬರೂ ಹುಟ್ಟಿದಿರಿ. ನನ್ನ ಬಲಭುಜದಿಂದ ಹುಟ್ಟಿದ ನೀನು ವಿಶುಕ್ರಾಸುರ, ನನ್ನ ಎಡಭುಜದಿಂದ ಹುಟ್ಟಿದ ನೀನು ವಿಷಂಗಾಸುರ. ವಿಶುಕ್ರ ಮೂರನಾಧಿಪತ್ಯ ನನ್ನದ್ದೇ ಆಗಿರುವುದರಿಂದ ಮೂರನ್ನೆಲ್ಲ ನಡೆಸುವುದಕ್ಕೆ ಕಷ್ಟ ಆಗ್ತದೋ, ಹಾಗಾಗಿ 2 ಊರಿನ ಅಧಿಕಾರ ನಿಮಗೆ ಕೊಡುವ. 3 ನನಗೊಬ್ಬರಿಗೆ ಬೇಡ, 2 ನಿಮಗೆ ಕೊಡುವ. ಭೂಲೋಕ ನಿನಗೆ, ಪಾತಾಳ ನಿನಗೆ. ನಿನ್ನ ಭುಜ ಬಲಗಳಿಂದಲೂ ಹುಟ್ಟಿದಂತ ನಮ್ಮೆಲ್ಲವರಿಗೆ ದಾನ ಪ್ರಾಣವಾಗಿ ಮಾಡುತ್ತಾ ಇದ್ದೀಯ. ವಿಶುಕ್ರ ಅಂತ ನನಗೆ ಭೂಲೋಕವನ್ನು ವಹಿಸಿಕೊಟ್ಟಿದ್ದೀಯ. ಓ ತಂದೆಯೇ, ನೀನು ಗಳಿಸಿದಂತ ಕೀರ್ತಿಗೆ ಕೊರತೆಯು ಬಾರದ ಹಾಗೆ ಭೂಲೋಕವನ್ನು ನಾನು ನಡೆಸುತ್ತೇನೆ.
ಸಂತೋಷವಾಯಿತು. ಮಾತ್ರವಲ್ಲ, ನಮಗೆ ಒಂದೊಂದು ಸ್ಥಳವನ್ನು ಅವಕಾಶ ಮಾಡಿಕೊಟ್ಟಿದ್ಯವು. ಪಾತಾಳ ಲೋಕವನ್ನು ಆಳಬೇಕು ಎಂಬುದಾಗಿ ನನಗೂ ಒಂದು ಆಸೆ ಇತ್ತು. ಯಾವುದಾದ್ರೂ ಒಂದು ಕಡೆಯಲ್ಲಿ ನನ್ನ ಆಳ್ವಿಕೆ ಬೇಕು ಎಂಬ ಆಸೆಯೂ ನನ್ನಲ್ಲಿತ್ತು. ಪಾತಾಳ ಲೋಕವನ್ನು ನಿನ್ನ ಅಪ್ಪಣೆಯಂತೆ ಯಾವ ಕುಂದು ಕೊರತೆಯೂ ಬಾರದಾಗಿ ನಾನು ನೋಡಿಕೊಳ್ತೇನೆ. ಒಂದು ಜಾಗೃತಿ ಮಾಡಿ ತಮ್ಮಂದಿರೆ, ಏನಣ್ಣ? ನಮ್ಮ ಕೆಲಸದಲ್ಲಿ ಏನಾದ್ರೂ ಲೋಪದೋಷ ಬಂತು ಅಂತಾದ್ರೆ ನಮ್ಮನ್ನು ಅನವರತವೂ ನೋಡ್ತಾ ಇರ್ತಾನೆ ಒಬ್ಬ ಅರವಿಂದ ದಳಾಯತ ನೇತ್ರ. ಅವನ ಬಗ್ಗೆ ಒಂದು ಜಾಗೃತಿ ಮಾಡಿ. ಅರ್ಥ ಆಯ್ತಾ? ಗೊತ್ತಾಯ್ತು. ಶುಭವಾಗಲಿ. ಎಂದು ಬಡಿದವರ ದಾನಂಗೆ ಪರಿಚಿತ ಕಳಗದಂದು ವಕ್ಷಸ್ಥಾನದಲ್ಲಿ ಚಂದನೆಯು ಬರೆದ ಭೂಮಿಯಲ್ಲಿ ಬಗೆಯಲ ಅದ ಅಂದವಿಟ್ಟರ ಸಂಭ್ರಮದಲ್ಲಿ ನನಗೆ ಅರ್ಥ ಆಗ್ತದೆ. ಜೇಠಭ್ರಾತ ಪಿತುಸ್ತಮಹನ, ನೀನು ನಮ್ಮ ತಂದೆ, ಗಂಡು ಮಕ್ಕಳು ಮಾತ್ರ ಯಾಕೆ ಅಂತ ನನ್ನನ್ನು ಪ್ರಶ್ನೆ. ವಕ್ಷಸ್ಥಳವನ್ನು ಅಣ್ಣ ನಿನ್ನನ್ನೇ. ಏನಮ್ಮ? ನನಗೊಂದು ಮದುವೆ ಮಾಡಣ್ಣ. ತುಳಿತೇವೆ. ನಾನು ತುಳಿಬೇಕಾ? ಗಂಡು ಮಕ್ಕಳು ಹುಟ್ಟಿದ ಕ್ಷಣ ಏನನ್ನ ಮಾರಿ ಸಂತಾನ ಹೆಣ್ಣು ಹುಟ್ಟಿ ಕೇಳುವುದು ನೋಡು. ಮದುವೆ ಕ್ಷಣ ಅಣ್ಣ ನನಗೆ ಮಾರಿ ತಂಗಿ ನಿನಗೆ ಧೂಮಿನಿ ಅಂತ ಹೆಸರು. ನೀನು ಕೈ ಬಿಡುವಾಗಲೇ ಹೊಗೆ ಬರಬೇಕು. ಗೊತ್ತಾಯ್ತು. ನಿನ್ನ ಕಪ್ಪು ಬಣ್ಣಕ್ಕೆ ಸರಿಯಾದ ಗಂಡು ಒಬ್ಬ ಇದ್ದಾನೆ ನಮ್ಮಲ್ಲಿ. ನಿನಗಿಂತಲೂ ಕಪ್ಪು, ನಿನಗಿಂತಲೂ ತೋರಣವ, ನಡೆಯುವಾಗ ಮಾಂಸದ ಪರ್ವತ ಉರುಳಿದ ಹಾಗೆ ಕಾಣುವ ಒಬ್ಬ ಇದ್ದಾನೆ. ಆದಷ್ಟು ಬೇಗ ಮದುವೆ ಮಾಡೋಣ. ಏನು ಮದುವೆ ಮಾಡ್ತೇನೆ ಮಗ? ಏನು? ಕಾಡ್ತಾ ಇದ್ದಾನೆ ಅವನೇ. ಅವನೇ. ಆಯ್ತಾ? ಆಗ್ಲಿ ಅಣ್ಣ. ಶುಭವಾಗಲಿ, ಶುಭವಾಗಲಿ. ನಿನ್ನ ಅನಿಸಿಕೆ ಯಾವಾಗ ಇರ್ತದೆ ಆವಾಗ ನಾವು ಇಲ್ಲಿ ಇರ್ತೇವೆ. ಸರಿ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.